ತುಳುನಾಡಿನಲ್ಲಿ ಈಗ ಸಿರಿ ಜಾತ್ರೆಯ ಸಡಗರ. ಮರೋಡಿ ಶ್ರೀ ಉಮಾಮಹೇಶ್ವರ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಮತ್ತು ಸಿರಿ ಜಾತ್ರೆಯ ಸಂಭ್ರಮ ನಡೆಯುತ್ತಿದ್ದು, ಈ ಕುರಿತ ಒಂದು ವರದಿ ಇಲ್ಲಿದೆ. ಹೌದು, ಕರಾವಳಿಯಲ್ಲಿ ಸಿರಿ ಜಾತ್ರೆ ನಡೆಯುವ ಸ್ಥಳಗಳನ್ನು ಆಲಡೆ ಎಂದು ಕರೆಯಲಾಗುತ್ತದೆ. ತುಳುನಾಡಿನಲ್ಲಿ ಸುಮಾರು 80ಕ್ಕೂ ಹೆಚ್ಚು ಸಿರಿ ಆಲಡೆಗಳಿವೆ ಎನ್ನುವುದು ಒಂದು ಅಂದಾಜು. ಇದರಲ್ಲಿ ಮರೋಡಿ ಶ್ರೀ ಉಮಾಮಹೇಶ್ವರ ಕೂಡ ಒಂದು. ಈ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ, ಸಿರಿ ಜಾತ್ರೆಯ ಸಂಭ್ರಮ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹಸಿರು ಕಾನನಗಳ ಮಧ್ಯೆ ಕಂಗೊಳಿಸುತ್ತಿರುವ ಈ ಪುಣ್ಯಕ್ಷೇತ್ರ ಇದೀಗ ಪ್ರವಾಸಿಗರ ಆಕರ್ಷಣೀಯ ತಾಣವೂ ಆಗಿದೆ. ಅಜೀರ್ಣಾವಸ್ಥೆಯಲ್ಲಿ ಈ ದೇವಾಲಯವನ್ನ 4 ವರ್ಷಗಳ ಹಿಂದೆ ಊರ ಪರವೂರ ಭಕ್ತರ ಸಹಕಾರದಿಂದ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ಶಿಲಾಮಯವಾಗಿ ನವೀಕರಿಸಲಾಗಿದೆ. ಸುಮಾರು 800 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಈ ಪುರಾತನ ದೇವಾಲಯ ಹೊಂದಿದೆ ಎನ್ನುತ್ತಾರೆ ನಾರಾಯಣ ಸುವರ್ಣ. ಇಂಥ ದೇವಸ್ಥಾನ ಎಲ್ಲರೂ ಈಶ್ವರ ದೇವಸ್ಥಾನ ಅದರೊಟ್ಟಿಗೆ ಇಲ್ಲಿ ಶ್ರೀ ದೇವಸ್ಥಾನ ಅಂದ್ರೆ ಪ್ರೇಮ ಆಲಾಡೆ ಅಂದ್ರೆ ತುಂಬಾ ಇದೆ, ಫೇಮಸ್ ಆಗಿದೆ. ಅಂದ್ರೆ ಪೂರ ಕರ್ನಾಟಕದಲ್ಲಿ ಕೂಡ ಇದು ಫೇಮಸ್ ಆಗ್ತಾ ಇದೆ. ನಾವು ಇದನ್ನು ಜಾತ್ರೆ ಎಲ್ಲ ವಾಸ್ತವ ಚಾಲು ಮಾಡುವಾಗ 100 ಮಂದಿ 150 ಮಂದಿ ಹೀಗೆ ಇರ್ಬೋದು. ಈಗ ಒಂದು ನನಗೆ 6,000 ಜನರು ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ದೇವರಿಂದ ಎಲ್ಲ ಏನೆಲ್ಲ ಬೇಡ್ತಾರೆ ಅದೆಲ್ಲ ದೇವರು ಈಡೇರಿಸ್ಕೊಡ್ತಾರೆ. ಶ್ರೀ ಜಾತ್ರೆ ತುಂಬಾ ವಿಶೇಷ. ಅಂದ್ರೆ ಇದು ಎಲ್ಲಾ ಕಡೆಯಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಹಲವಾರು ಕಡೆಯಲ್ಲಿ ಹಲಾಡೆ ಅಂದ್ರೆ ಮಾತ್ರ. ಇಲ್ಲಿ ಇದು ನಮ್ಮ ಈ ಜಗದಲ್ಲಿ ತುಂಬಾ ಅಂದ್ರೆ ಫೇಮಸ್ ಆಗಿದೆ. ಈಗ ಸಿರಿ ಜಾತ್ರೆ ಅಂದ್ರೆ ಎಲ್ಲೆಲ್ಲೊಂದೇ ಬರ್ತಾರೆ. ಯಾಕೆಂದ್ರೆ ಈಗ ಹಲವಾರು ವರ್ಷದಿಂದ ಫೇಮಸ್ ಆಗ್ತಾವೆ. ಈಗ ತುಂಬಾ ಮಂದಿಯಿಂದ ಹೋದ ವರ್ಷ ಅವರು ಮಂಗಳೂರಿಂದ ಬಂದವರು ಹರಕೆ ಕೊಟ್ಟಿದ್ದಾರೆ. ಹಾಗೆ ತುಂಬಾ ಜನರು ಬಂದು ಇಲ್ಲಿ ಹರಕೆ ಕೊಡ್ತಾರೆ. ಕ್ಷೇತ್ರದಲ್ಲಿ ಉಮಾಮಹೇಶ್ವರ ಪ್ರಧಾನ ದೇವರಾಗಿ, ಬ್ರಹ್ಮಲಿಂಗೇಶ್ವರ ಉಪದೇವರಾಗಿ ಸಾನ್ನಿಧ್ಯವಿದೆ. ಅಲ್ಲದೆ ನಾಗಬ್ರಹ್ಮ, ರಕ್ತೇಶ್ವರಿ, ನಂದಿ, ಕ್ಷೇತ್ರಪಾಲರನ್ನು ಒಳಗೊಂಡ ಪಂಚ ಸಾನ್ನಿಧ್ಯವೂ ಇಲ್ಲಿದೆ. ಜೊತೆಗೆ ಸಿರಿಕುಮಾರ, ಅಬ್ಬಗ ದಾರಗ, ನಂದಿಗೋಣ ಮುಂತಾದ ಶಕ್ತಿಗಳು ಒಂದೇ ಕ್ಷೇತ್ರದಲ್ಲಿ ನೆಲೆಯಾಗಿರುವುದು ಮತ್ತೊಂದು ವಿಶೇಷ. ನಾಡಿನ ಸಾವಿರಾರು ಕುಟುಂಬಗಳಿಗೆ ಆಲಡೆ ಕ್ಷೇತ್ರವಾಗಿರುವ ಈ ದೇಗುಲಕ್ಕೆ ಭಕ್ತರು ಹರಕೆ ಹೊತ್ತು ಬಂದರೆ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಈ ಮೂಲ ಆರಾಧನಾ ಕ್ಷೇತ್ರಗಳಲ್ಲಿ ಬೆರ್ಮೇರಿ, ಲೆಕ್ಕೇಸಿರಿ, ನಂದಿಗೋಣ, ನಾಗ, ಕ್ಷೇತ್ರಪಾಲ ಮೊದಲಾದ ಶಕ್ತಿಗಳನ್ನ ಆರಾಧನೆ ಮಾಡ್ತಾರೆ. ಈ ಅಜ್ಜರು ಯಾರಿರ್ತಾರೆ ಧರ್ಮಮಾಲವರು, ಅವರಿಗೆ ಪ್ರಧಾನ ಆಲಡೆಯಾಗಿ ಬಡಕಾಯಿ ಬಾರಿ ಲಂಕೆಲೋಕನಾಡು ಇರ್ತಾರೆ. ಅವರು ಒಕ್ಕೆಲು ಸೊಕ್ಕೆಲುಗಳನ್ನೆಲ್ಲ ಸೇರಿಸಿಕೊಂಡು ಬಂದಂತಹ ಧರ್ಮರು ಬ್ರಾಹ್ಮಣ ರೂಪದಲ್ಲಿ ಬಂದಿರ್ತಾರೆ. ಅವರು ಇವರಿಗೆ ನಿರ್ದೇಶನ ನೀಡಿದ ರೀತಿಯಲ್ಲಿ ಬಡಕಾಯಿ ಬಾರಿ ಲಂಕೆಲೋಕನಾಡು ಆಲಡೆಯನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಇವರು ಜೀರ್ಣೋದ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಇವರ ಪಚ್ಚಡೆ ಅಂದ್ರೆ ಶಲ್ಯಕ್ಕೆ ಒಂದು ಸಿಂಗಾರದ ಪುಷ್ಪವನ್ನು, ಅಡಿಕೆಯ ಪುಷ್ಪ ಉಂಟು, ಅದನ್ನು ಕೊಟ್ಟು ಅಲ್ಲಿ ಅವರಿಗೆ ಪ್ರಸಾದ ರೂಪವಾಗಿ ಅಲ್ಲಿ ಬೆರ್ಮರು ಕೊಡ್ತಾರೆ. ಈ ಪ್ರಸಾದ ರೂಪವಾಗಿ ಕೊಟ್ಟಂತಹ ಪುಷ್ಪದಲ್ಲಿ ನಂತರ ಬಡಕಾಯಿ ಲಂಕೆಲೋಕನಾಡು ದೇವರ ವರಪ್ರಸಾದದಿಂದ ಸತ್ಯಮಾಲೋಕಂದ ಸಿರಿ ಎಂಬಂತಹ ಒಂದು ಸತ್ಯದ ಮಗಳು ಆ ಪುಷ್ಪದಲ್ಲಿ ಹುಟ್ಟಿ ಬರ್ತಾಳೆ. ಈ ಸಿರಿ ಆರಾಧನೆಯಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಕಾಣಸಿಗುವಂತಹ ಸಿರಿಯ ಮೂಲಕತೆ ಇದು. ಈ ಪುಣ್ಯಕ್ಷೇತ್ರಕ್ಕೆ ಒಂದು ಹುರುಳಿ ಹಾಗೂ ಇತರೆ ಧಾನ್ಯಗಳನ್ನ ಹರಕೆಯ ರೂಪದಲ್ಲಿ ಸಲ್ಲಿಸಿ ತಮ್ಮ ಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ನಡೆಯುವ ಸಿರಿಗಳ ಜಾತ್ರೆ, ಕುಮಾರ ದರ್ಶನ ನೋಡಲು ದಕ್ಷಿಣ ಕನ್ನಡ, ಉಡುಪಿ, ಕೇರಳ ಮತ್ತಿತರ ಕಡೆಗಳಿಂದ ಬರುತ್ತಿರುವುದು ಕ್ಷೇತ್ರದ ಮಹಿಮೆಗೆ ಹಿಡಿದ ಕನ್ನಡಿಯಾಗಿದೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24x7 ಪುತ್ತೂರು.